ಡಾಕ್ಟರ್ ಬಿ.ವಿ. ಉಡುಪ ಅವರ ಉಸ್ತುವಾರಿಯಲ್ಲಿ ಈ ಒಂದು ರಕ್ತದಾನ ಶಿಬಿರ ನಡೀತಿದೆ. ಇದರ ಸಾಂಕೇತಿಕ ಉದ್ಘಾಟನಾ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ನಡೀತಾ ಇದೆ. ಆತ್ಮೀಯ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಶುಭ ಹಾರೈಕೆಯೊಂದಿಗೆ ಬರಮಾಡಿಕೊಳ್ಳೋಣ. ಈ ಒಂದು ಕೊರೋನಾ ಸಂದಿಗ್ಧ ಸಮಯದಲ್ಲೂ ಕೂಡ ಈ ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸಿದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಬಲ್ಕೂರು ಇದಕ್ಕೆ ಆಭಾರಿ ಸಲ್ಲಿಸುತ್ತಾ ಚಪ್ಪಾಳೆಯೊಂದಿಗೆ ಸಹಕರಿಸುತ್ತಾ ರಾಜ್ಯೋತ್ಸವಕ್ಕೆ ಕಳೆಗಟ್ಟುವ ರೀತಿಯಲ್ಲಿ ರಕ್ತದಾನ ಶಿಬಿರವನ್ನು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಎಲ್ಲ ಅತಿಥಿ ಗಣ್ಯರು ಚಪ್ಪಾಳೆಯೊಂದಿಗೆ ಅವರೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತೇವೆ. ಬಹುಶಃ ಕನ್ನಡ ರಾಜ್ಯೋತ್ಸವಕ್ಕೆ ಅರ್ಥಗರ್ಭಿತವಾಗಿ ಈ ಒಂದು ಕಾರ್ಯಕ್ರಮ ನಡೀಬೇಕು ಅನ್ನುವಂಥ ನೆಲೆಗಟ್ಟಿನಲ್ಲಿ ನಮ್ಮ ಸಾರ್ವಜನಿಕ ಗಣೇಶೋತ್ಸವ ಕೊರೋನಾದ ನಿಯಂತ್ರಣದಲ್ಲಿ ಇವರ ಪಾತ್ರ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಇವರನ್ನು ಸ್ವಾಗತಿಸುತ್ತಿದ್ದೇವೆ. ಧನ್ಯವಾದಗಳು ಮೇಡಮ್. ದೇವಸ್ಥಾನ ಬಳ್ಕೂರು ಅವರು ಕಾರ್ಯಕ್ರಮದ ಬಗ್ಗೆ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಇವತ್ತಿನ ಈ ಒಂದು ಶುಭ ಸದಾನಂದ ಬಳ್ಕೂರ್ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿದ್ದಂಥ ಡಾಕ್ಟರ್ ಬಿ.ವಿ. ಉಡುಪ ಅವರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ಫೋನ್ ಮಾಡಿ ಮಕ್ಕಳಿಗೆ ಫೋನ್ ಮಾಡ್ತೀವಿ ಎಲ್ಲ ಮ್ಯಾಚ್ ನಾಟಕ ಮಾಡ್ತಿದ್ದೇವೆ. ಈ ಒಂದು ರಕ್ತದಾನ ಕಾರ್ಯಕ್ರಮದಲ್ಲಿ ನೋಡುತ್ತಿದ್ದಾರೆ. ಇಂಡಿಯನ್ ರೆಡ್ ಕ್ರಾಸ್ ಹಾಗೆ ಒಂದು ಸಾಂಕೇತಿಕ ಸಭಾ ಕಾರ್ಯಕ್ರಮ ಕೂಡ ಈ ಒಂದು ವೇದಿಕೆಯಲ್ಲಿ ನಡೆಯುತ್ತಿದೆ. ಈ ಒಂದು ವೇದಿಕೆಯ ಮುಂಭಾಗಕ್ಕೆ ಕರೆದಿದ್ದೇವೆ. ಸತತವಾಗಿ 2ನೇ ಬಾರಿ ಈ ರಕ್ತದಾನ ಶಿಬಿರವನ್ನು ಸರ್ಕಾರಿ ಶಾಲೆಯ ವಠಾರದಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಸಾರ್ವಜನಿಕ ಗಣೇಶೋತ್ಸವ ಅಂದರೆ ಕೇವಲ ಈ ಊರಿನಲ್ಲಿ ಒಂದು ಗಣೇಶನ ವಿಗ್ರಹವನ್ನು ಇಟ್ಟು ಪೂಜೆ ಮಾಡಿ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಲಿ ಅಂತ ಪ್ರಾರ್ಥಿಸಿಕೊಂಡು ವಿಸರ್ಜನೆ ಮಾಡಿ ಬೇರೆ ಬೇರೆಲ್ಲೇ ಮಾಡ್ತಾರೆ. ಆದರೆ ಅದನ್ನು ವಿಭಿನ್ನವಾಗಿ ನಮ್ಮೂರಿನಲ್ಲಿ ಊರಿನ ಬೇರೆ ಬೇರೆ ಯಾವುದೇ ಒಂದು ಕಾರ್ಯಕ್ರಮವಿದ್ದರೂ ಅದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಊರಿನ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಬೇಕೆನ್ನೋ ನೆಲೆಯಲ್ಲಿ ಡಾಕ್ಟರ್ ಬಿ.ವಿ. ಉಡುಪ ಸರ್ ಹಾಗೂ ಜಯಕರ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲೂ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ತೊಡಗಿಸಿಕೊಂಡು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಿದೆ. ಅದಕ್ಕೆ ನಮ್ಮ ಊರಿನವರ ಎಲ್ಲರ ಸಹಕಾರ ಕೊಡುವ ಅಗತ್ಯ ಇದೆ. ಆದರೆ ಇವತ್ತು ಕೂಡ ಬಹಳ ಬೇಸರ ಆಗ್ತದೆ. ಕಳೆದ ಬಾರಿ ರಕ್ತದಾನ ಶಿಬಿರದಲ್ಲಿ 70ಕ್ಕೂ ಮಿಕ್ಕಿ ರಕ್ತದಾನವನ್ನು ಮಾಡಿ ಬಹಳ ಸಂತೋಷದಿಂದ ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಿದ್ದೇವೆ.